ತೇಜಸ್ವಿನಿ ಹಾಸ್ಪಿಟಲ್, ಉದ್ಯಾವರದ ಜಯಲಕ್ಷ್ಮಿ ಸಿಲ್ಕ್, ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಮಲೈಕಾ ಹೋಮ್ ಅಪ್ಲಯನ್ಸ್, ಮೆಟ್ರಾ ಫರ್ನಿಚರ್ ವರ್ಲ್ಡ್ ಮತ್ತು ಸಂತೋಷ್ ರೈಸ್. ವೀಕ್ಷಕರೇ, 2014 ಅಕ್ಟೋಬರ್ ತಿಂಗಳ 11ನೇ ದಿನ. ಇವತ್ತಿನಿಂದ ಭರ್ತಿ 5 ವರ್ಷಗಳ ಹಿಂದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂಸದರ ಆದರ್ಶ ಗ್ರಾಮ ಯೋಜನೆಯನ್ನು ಘೋಷಣೆ ಮಾಡ್ತಾರೆ. ಆ ಘೋಷಣೆಯಿಂದ ಇವತ್ತು ಅನೇಕ ಕಡೆಗಳಲ್ಲಿ, ಇಡೀ ರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಸಂಸದರು ತಮ್ಮ ಜಿಲ್ಲೆ ಅಥವಾ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಗ್ರಾಮವನ್ನು ತೆಗೆದುಕೊಂಡು ಅಭಿವೃದ್ಧಿ ಮಾಡಬೇಕು ಅಂತೇಳಿ, ಅದಕ್ಕೆ ಇವತ್ತು 5 ವರ್ಷಗಳು ಕಂಪ್ಲೀಟ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಲ್ಪ ಗ್ರಾಮ ಯಾವ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆಯಾ, ಅಲ್ಲಿ ಏನೇನು ಇದೆ, ಮತ್ತು ಇತ್ತೀಚೆಗೆ ಬಲ್ಪ ಗ್ರಾಮ ಒಂದು ಸಣ್ಣ ವಿವಾದಕ್ಕೆ ಕೂಡ ಈಡಾಗಿತ್ತು. ಒಬ್ಬರು ರೋಗಿಯನ್ನು ಮನೆಯಿಂದ ತೆಗೆದುಕೊಂಡು ಬರಲಿಕ್ಕೆ ಸರಿಯಾದ ರಸ್ತೆ ಇಲ್ಲ ಎನ್ನುವಂಥ ಒಂದು ವಿಚಾರವನ್ನಿಟ್ಟುಕೊಂಡು ವಿಪಕ್ಷಗಳಿರಬಹುದು ಅಥವಾ ಕೆಲವರು ಆ ಬಗ್ಗೆ ವಿವಾದವನ್ನು ಕೂಡ ಹುಟ್ಟುಹಾಕಿದರು. ಆ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಾವು ಬಲ್ಪಕ್ಕೆ ಹೋಗಿ, ಬಲ್ಪ ಗ್ರಾಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಪುಟ್ಟ ಊರು, ಅಲ್ಲಿ ಹೋಗಿ ಸಂಸದರ ಆದರ್ಶ ಗ್ರಾಮ ಯೋಜನೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ, ಏನೇನು ಇದೆ, ಮತ್ತು ಅಲ್ಲಿನ ಜನಸಾಮಾನ್ಯರು ಏನು ಮಾತಾಡ್ತಾರೆ, ಸ್ಥಳೀಯರ ಅಭಿಪ್ರಾಯ ಏನು, ಮತ್ತು ಗ್ರಾಮ ವಿಕಾಸದ ಕಲ್ಪನೆಯಲ್ಲಿ ಆಗಿರುವಂತಹ ವಿಚಾರಗಳೇನು, ಈ ಎಲ್ಲ ವಿಷಯಗಳನ್ನು ನಿಮಗೆ ನೇರವಾಗಿ ಬಳಪದ ಆ ಪ್ರದೇಶಕ್ಕೆ ಹೋಗಿ ತೋರಿಸ್ತಾ ಇದ್ದೇವೆ. ಬನ್ನಿ, ಸೀದಾ ನಾವು ಸುಳ್ಯದ ಬಲ್ಪಕ್ಕೆ ಹೋಗೋಣ. ನಮಸ್ಕಾರ, ಜನಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನಿಮ್ಮನ್ನು ಬಲ್ಪ ಅಂದರೆ ಸಂಸದರ ಆದರ್ಶ ಗ್ರಾಮ ಯೋಜನೆಯ ಆ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇವೆ. ಅಷ್ಟಕ್ಕೂ ಈ ಸಂಸದರ ಆದರ್ಶ ಗ್ರಾಮ ಯೋಜನೆ ಎಂದರೇನು ಎನ್ನುವಂಥ ಕಾನ್ಸೆಪ್ಟ್ ಚಾಲನೆಗೆ ತಂದದ್ದು ಅಥವಾ ಇದನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಆದೇಶವನ್ನು ಸೂಚನೆ ಹೊರಡಿಸಿದ್ದು ಕೇಂದ್ರ ಸರ್ಕಾರ, ಅಂದರೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಆದರೆ ಇದರ ವಿಶೇಷ ಅಂತೇಳಿದರೆ, ಇದಕ್ಕಾಗಿಯೇ ಒಂದು ಪ್ರತ್ಯೇಕವಾಗಿರುವಂಥ ಯಾವುದೇ ಅನುದಾನ ಎನ್ನುವುದು ಇರುವುದಿಲ್ಲ. ಸಂಸದರು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ವಿವಿಧ ಕಂಪೆನಿಗಳ ಬಗ್ಗೆ ಅಥವಾ ವಿವಿಧ ಸಂಸ್ಥೆಗಳಿಂದ ಅವರ ಸಾಮಾಜಿಕ ಬದ್ಧತಾ ನಿಧಿಯ ಅಡಿಯಲ್ಲಿ ಆರ್ಥಿಕವಾಗಿ ಹಣವನ್ನು ಸಂಗ್ರಹಿಸಿಕೊಂಡು ಅದಕ್ಕೆ ಅನುದಾನವನ್ನಾಗಿ ಬಳಸಿಕೊಂಡು ತಮ್ಮ ಆದರ್ಶ ಗ್ರಾಮ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು ಅಥವಾ ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿ ಅಭಿವೃದ್ಧಿಯನ್ನು ಸಾಧಿಸಬೇಕು. ಅಷ್ಟಕ್ಕೂ ಒಂದು ಆದರ್ಶ ಗ್ರಾಮ ಯೋಜನೆ ಅಂತೇಳಿದರೆ ಅದು ಕೇವಲ ರಸ್ತೆ ಅಭಿವೃದ್ಧಿಯಾಗಲಿ ಅಥವಾ 4-5 ಕಟ್ಟಡಗಳ ಬೆಳವಣಿಗೆ ಆಗಲಿ ಅಥವಾ ನಿರ್ಮಾಣವಾಗಲಿ ಅಲ್ಲ. ಅದು ಒಂದು ಹೊಸ ಕಾನ್ಸೆಪ್ಟ್. ಅದು ಆದರ್ಶ ಗ್ರಾಮ ಯೋಜನೆಯ ಕಾನ್ಸೆಪ್ಟ್ ನಿಜಕ್ಕೂ ಅದು ಅನುಷ್ಠಾನಕ್ಕೆ ಬಂದಿದೆಯಾ, ಅದು ಯಾವ ರೀತಿಯಲ್ಲಿ ಇದೆ, ಅಷ್ಟಕ್ಕೂ ಬಳಪದಲ್ಲಿ ಇತ್ತೀಚೆಗೆ ಆಗಿರುವಂಥ ಒಂದು ಸಂಗತಿ ಯಾಕೆ ಅಷ್ಟು ಚರ್ಚೆಗೆ ಬಂತು? ನಾವೀಗ ಬಳಪ ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿದ್ದೇವೆ. ಬಳಪ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರ ಆದರ್ಶ ಗ್ರಾಮ ಯೋಜನೆಯ ಕೂಸು. ಇದು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯಾಗಿದೆ, ಇದಕ್ಕೆ ಬಂದಿರುವಂಥ ಅನುದಾನಗಳೇನು, ಮತ್ತು ವಿವಿಧ ಸಂಸ್ಥೆಗಳು, ವಿವಿಧ ಕಂಪೆನಿಗಳು ತಮ್ಮ ಸಾಮಾಜಿಕ ಬದ್ಧತಾ ನಿಧಿಯಲ್ಲಿ ಯಾವ ರೀತಿಯ ಕೊಡುಗೆಯನ್ನು ಇಲ್ಲಿ ಕೊಟ್ಟಿವೆ, ಮತ್ತು ರಾಜ್ಯದ ಉಳಿದ ಆದರ್ಶ ಗ್ರಾಮ ಯೋಜನೆಗಿಂತ ಈ ಆದರ್ಶ ಗ್ರಾಮ ಯೋಜನೆಯಲ್ಲಿ ಆಗಿರುವಂಥ ಅಭಿವೃದ್ಧಿಗಳೇನು, ಯಾಕೆ ಒಂದಿಷ್ಟು ವಿವಾದಗಳಲ್ಲಿ ಇದು ಮೊನ್ನೆ ಸಿಲುಕಿಕೊಂಡಿತ್ತು, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಗ್ರಾಮ ವಿಕಾಸ ಯೋಜನೆಯ ಅಧ್ಯಕ್ಷರಾಗಿರುವಂಥ ವಿನೋದ್ ಬೊಳಪಾಳೆ ಅವರಿದ್ದಾರೆ. ನಾನು ಅವತ್ತ ಕೇಳ್ತೇನೆ, ಯಾಕೆ ಈ ಒಂದು ಆದರ್ಶ ಗ್ರಾಮ ಯೋಜನೆ ಡಿಫ್ರೆಂಟ್ ಆಗಿದೆ, ಮತ್ತು ಅವರ ಪ್ರಕಾರ ನಿಜಕ್ಕೂ ವಿಕಾಸ ಆಗಿದೆಯಾ, ಆಗದಿದ್ದರೆ ಏನು ಕಾರಣ, ಆಗಿದ್ದರೆ ಯಾವ ರೀತಿಯಲ್ಲಿ ಆಯಿತು, ಅವರೊಂದಿಗೆ ನಾವು ಮಾತನಾಡಿಸೋಣ. ನಮಸ್ಕಾರ ವಿನೋದ್ ಅವರು. ನಮಸ್ಕಾರ. ಆದರ್ಶ ಗ್ರಾಮ 2014 ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರತಿ ಸಂಸದರು ಒಂದೊಂದು ಗ್ರಾಮವನ್ನು ಆದರ್ಶ ಗ್ರಾಮವಾಗಿ ಮಾಡಬೇಕು ನಿಟ್ಟಿನಲ್ಲಿ ಎಲ್ಲರಿಗೂ ಘೋಷಣೆ ಮಾಡಿದರು. ಅದೇ ರೀತಿ ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಬಲ್ಪವನ್ನು ತೆಗೆದುಕೊಂಡರು. ಬಲ್ಪ ತೆಗೆದುಕೊಂಡಾಗ ಯೋಚನೆ ಮಾಡಿಕೊಂಡೇ ತೆಗೆದು ನಮ್ಮ ಶಾಸಕರ ಒಪ್ಪಿಗೆ ಮೇರೆಗೆ ಬಲ್ಪದಲ್ಲಿ ಸುಮಾರು ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ 9 ದೇವಸ್ಥಾನಗಳಿದ್ದಾವೆ. ಹಾಗೆಯೇ ಭಜನಾ ಮಂದಿರಗಳಿಗೆ ಸಂಬಂಧಪಟ್ಟಾಗಿ ಸುಮಾರು 3 ಭಜನಾ ಮಂದಿರಗಳು, ಹಾಗೆಯೇ 7 ಭಜನಾ ಮಂಡಳಿಗಳನ್ನು ಒಳಗೊಂಡಂಥ ಧಾರ್ಮಿಕ ಕ್ಷೇತ್ರಗಳು ಕೂಡ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇರುವಂಥ ಈ ಗ್ರಾಮ.
ಹಾಗೆಯೇ ಈ ಒಂದು ಆದರ್ಶ ಗ್ರಾಮದ ಕಲ್ಪನೆಯಲ್ಲಿ ಇರತಕ್ಕಂಥದ್ದು ಇದು ವ್ಯಾಜ್ಯ ಮುಕ್ತ ಗ್ರಾಮ ಆಗಬೇಕು, ವ್ಯಸನ ಮುಕ್ತ ಗ್ರಾಮ ಆಗಬೇಕು, ಆರೋಗ್ಯಕರವಾಗಿರತಕ್ಕಂಥ ಗ್ರಾಮ ಆಗಬೇಕು ಎಂಬ ಅಪೇಕ್ಷೆಯೊಂದಿಗೆ ಈ ಗ್ರಾಮ ವಿಕಾಸ ಸೊ ಜನ ಅಂದುಕೊಂಡಿರುವಂಥ ಆದರ್ಶ ಗ್ರಾಮ ಮತ್ತು ಏನು ವಾಸ್ತವದಲ್ಲಿ ಇರುವಂಥ ಆದರ್ಶ ಗ್ರಾಮ ಮತ್ತು ಲಿಖಿತವಾಗಿ ಒಂದು ಪರಿಕಲ್ಪನೆಯಲ್ಲಿರುವಂಥ ಆದರ್ಶ ಗ್ರಾಮ ಬೇರೆ ಬೇರೆ ಅಂತ ಅಂದ್ಕೊಳ್ಬೇಕಾ? ಯಾವ ರೀತಿಯಲ್ಲಿ ಅಭಿವೃದ್ಧಿ ಅಂದರೆ ಏನು? ಆದರ್ಶ ಗ್ರಾಮದ ಪರಿಕಲ್ಪನೆಯಲ್ಲಿ ಇರುವುದಕ್ಕೂ ಜನ ತಿಳ್ಕೊಳ್ಳೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಆದರ್ಶ ಗ್ರಾಮದಲ್ಲಿ ಬರತಕ್ಕಂಥದ್ದು ಈಗಾಗಲೇ ನಾನು ಹೇಳಿದಾಗೆ ತ್ಯಾಜ್ಯ ಮುಕ್ತ ಗ್ರಾಮಗಳಾಗಬೇಕು, ವ್ಯಾಜ್ಯ ಮುಕ್ತ ಗ್ರಾಮ ಆಗಬೇಕು, ಆರೋಗ್ಯಕರವಾಗಿರತಕ್ಕಂಥ ಗ್ರಾಮ ಆಗಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಣ ಕೂಡ ಒಳ್ಳೆಯ ಶಿಕ್ಷಣ ಕೊಡತಕ್ಕಂಥ ಸಂಸ್ಥೆಗಳಾಗಬೇಕು ಎಂಬ ಪಕ್ಷದಿಂದ ಇರತಕ್ಕಂಥ ಆದರ್ಶ ಗ್ರಾಮದ ಕಲ್ಪನೆಯಲ್ಲಿರುವಂಥದ್ದು. ಆ ಕಲ್ಪನೆಗೆ ಪೂರಕವಾಗಿ ಇಲ್ಲಿ ಏನು ಆದರ್ಶ ಗ್ರಾಮ ತಗೊಂಡ ಮೇಲೆ 3 ವರ್ಷ ನಿರಂತರವಾಗಿ ಗ್ರಾಮದ ಎಲ್ಲ ಜನರು ಅಂದರೆ 998 ಮನೆಗಳಿದ್ದಾವೆ. ಈ 998 ಮನೆಗಳನ್ನು ಒಳಗೊಂಡಂತೆ ಇಲ್ಲಿ ಸೇರಿಸಿಕೊಂಡು ಗ್ರಾಮದ ಉತ್ಸವ ಅಂತ ಮಾಡ್ತಾ ಇದ್ದೆವು. ಆ ಗ್ರಾಮದ ಉತ್ಸವದಲ್ಲಿ ಎಲ್ಲ ಮನೆಗಳು ಹೆಚ್ಚು ಕಡಿಮೆ ಎಲ್ಲ ಮನೆಗಳು ಇಲ್ಲಿ ಸೇರಿಕೊಂಡು ಜಾತಿ ಭೇದಗಳಿಲ್ಲದೆ, ಪಕ್ಷ ಭೇದಗಳಿಲ್ಲದೆ ಒಟ್ಟಾಗಿ ಸೇರಿಕೊಂಡು ಆಗತಕ್ಕಂಥ ಗ್ರಾಮೋತ್ಸವಗಳು ಕೂಡ ಇಲ್ಲಿ 3 ವರ್ಷ ನಿರಂತರವಾಗಿ ನಡೀತಾ ಇದ್ದೇವೆ. ಹಾಗೆಯೇ ಈ ಒಂದು ಗ್ರಾಮದ ಜನತೆಗೆ ಬೇಕಾಗುವಂಥ ರೀತಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ 2 ಉಪಕೇಂದ್ರಗಳಿವೆ. ಇವು ಉಪಕೇಂದ್ರಗಳನ್ನು MCF ಇಂದ ಸುಮಾರು 4.5 ಲಕ್ಷವನ್ನು ಉಪಯೋಗ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಆಗುವಾಗಿ ಅದನ್ನು ಕೂಡ ಮಾಡಿರತಕ್ಕಂಥದ್ದು ಆಗಿದ್ದೇವೆ. ನೀವೀಗ ನೋಡ್ತಾ ಇರ್ಬೋದು ಕೆನ್ಯಾದ ಈ ಒಂದು ಆರೋಗ್ಯ ಉಪಕೇಂದ್ರ. ಪ್ರತಿದಿನ ಇಲ್ಲಿ 24 ಗಂಟೆ ಕೂಡ ಒಬ್ಬರು ನರ್ಸ್ ಇರ್ತಾರೆ. ಯಾವುದೇ ರೀತಿಯಲ್ಲಿ ಸ್ಥಳೀಯರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಏನೋ ಸಮಸ್ಯೆಗಳಿದ್ದಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗುತ್ತದೆ. ಹಾಗೆ ವಾರದಲ್ಲಿ ಒಂದಿನ ವೈದ್ಯರು ಬಂದು ಕೂಡ ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ. 4.5 ಲಕ್ಷ ಅನುದಾನದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಒಟ್ಟು 2 ಕಟ್ಟಡಗಳು ಬಳಪ ಏನು ಆದರ್ಶ ಗ್ರಾಮ ಯೋಜನೆಯಲ್ಲಿರುವಂಥ 2 ಉಪಕೇಂದ್ರಗಳಲ್ಲಿ ಇದು ಕೂಡ ಒಂದು. ಮುಂಚೆ ಈ ಕಟ್ಟಡ ಎಷ್ಟು ಚೆನ್ನಾಗಿರಲಿಲ್ಲ. ಯಾವಾಗ ಇದಕ್ಕೆ ಆದರ್ಶ ಗ್ರಾಮ ಯೋಜನೆಯಲ್ಲಿ ಇದು ಸೇರಿಕೊಂಡಿತ್ತು ಆಗ ಒಂದು ಸುಸಜ್ಜಿತವಾಗಿರುವಂಥ ಸುಭದ್ರವಾಗಿರುವಂಥ ಒಂದು ಕಟ್ಟಡ ಕೂಡ ನಿರ್ಮಾಣ. MCF ತನ್ನ ಸಾಮಾಜಿಕ ಬದ್ಧತಾ ನಿಧಿಯಲ್ಲಿ ಈ ಒಂದು ಕಟ್ಟಡಕ್ಕೆ ಬೇಕಾಗಿರುವಂಥ ಅನುದಾನವನ್ನು ಕೂಡ ಪೂರೈಸಿದೆ. ಶಾಲೆಗೆ ಸಂಬಂಧಪಟ್ಟಾಗ ಈಗಲೇ NMNಜಲ್ ಶಾಲೆಯನ್ನು ಸುಮಾರು 17 ಲಕ್ಷ ವೆಚ್ಚದಲ್ಲಿ ಅದನ್ನು ಅಭಿವೃದ್ಧಿಪಡಿಸಿ ಬಹಳಷ್ಟು ಚೆನ್ನಾಗಿ ಇಟ್ಟುವಾಗಿ ನಾವು ನೋಡಿದ ಅಲ್ಲಿ ಗಾರ್ಡನ್ ನಿರ್ಮಾಣ ಮಾಡುವಂತಾಗಿರ್ಬೋದು, ಶಾಲೆ ಅವರು ಹೋಗತಕ್ಕಂಥ ಜಾಗಕ್ಕೆ ಇಂಟರ್ಲಾಕ್ ಹಾಕತಕ್ಕದಾಗಿರ್ಬೋದು, ಶಾಲೆಯ ಒಳಗಡೆಗೆ ಟೈಲ್ಸ್ ಹಾಕುವಂಥದ್ದಾಗಿರ್ಬೋದು, ಶಾಲೆ ಮೇಲ್ಛಾವಣಿಯನ್ನು ಬಹಳ ಚೆನ್ನಾಗಿ ಸುಸಜ್ಜಿತವಾಗಿ ಮಾಡೋಂತಾಗಿರ್ಬೋದು, ಎಲ್ಲ ವ್ಯವಸ್ಥಿತವಾಗಿ ಅದನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಹಾಗೆಯೇ 6 ಶಾಲೆಯನ್ನು ಆ ರೀತಿಯೇ ಕೊಂಡೋಗಬೇಕು ಅಂತ ಕಲ್ಪನೆಗಳಿದ್ದಾವೆ. ಅದನ್ನು ಕೊಂಡೋಗ್ತಕ್ಕಂಥ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೇವೆ. ನಾವೀಗ ಸುಳ್ಯದ ಆದರ್ಶ ಗ್ರಾಮ ಕಾನ್ಸೆಪ್ಟ್ ಅಡಿಯಲ್ಲಿ ಬರುವಂತಹ ಬಳಪದ ಎಣ್ಣೆಮಜಲು ಎನ್ನುವಂಥ ಈ ಒಂದು ಪ್ರದೇಶದಲ್ಲಿ ಇದ್ದೇವೆ. ಎಣ್ಣೆಮಜಲಿನಲ್ಲಿ ತಾವೀಗ ನೋಡ್ತಾ ಇರಬಹುದು, ಹಿಂದೆ ಒಂದು ಚಂದದ ಶಾಲೆ ಕಾಣ್ತಾ ಇರ್ಬೋದು. ಮುಂಚೆ ಈ ಶಾಲೆ ಹೀಗಿರಲಿಲ್ಲ. ಯಾವಾಗ ಆದರ್ಶ ಗ್ರಾಮ ಯೋಜನೆ ಜಾರಿಗೆ ಬಂತ ಆಗ ಈ ಶಾಲೆಗೆ ಸಿಕ್ಕಿರುವಂಥ ರೂಪ ಮತ್ತು ಹೆಚ್ಚುವರಿ ಅನುದಾನಗಳಿಂದ ಆಗಿರುವಂಥ ಬೆಳವಣಿಗೆಗಳು, ಅಭಿವೃದ್ಧಿಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಶಾಲೆಯ ಅಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಪಂಡಿ ಶೂರಪ್ಪ ಗೌಡ್ರಿದ್ದಾರೆ. ಅವ್ರನ್ನ ಕೇಳೋಣ ಯಾವ ರೀತಿಯಲ್ಲಿ ಮುಂಚೆ ಶಾಲೆ ಹೇಗಿತ್ತು ಮತ್ತು ಇತ್ತೀಚೆಗೆ ಆಗಿರುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಸ್ಥಳೀಯರಿಗಿರುವಂಥ ಸಂತೋಷ ಮತ್ತು ಮಕ್ಕಳಿಗೆ ಆಗುತ್ತಿರುವಂಥ ಲಾಭ ಏನು ಅಂತ. ನಮಸ್ಕಾರ ಶೂರಪ್ಪ ಗೌಡ್ರು. ನಮಸ್ತೆ. ಆದರ್ಶ ಗ್ರಾಮ ಯೋಜನೆ ನಂತರ ಈ ಶಾಲೆ ಹಿಂದೆ ಬಾರಿ ನಾದುರಸ್ತೆಯಲ್ಲಿತ್ತು. ಆದರ್ಶ ಗ್ರಾಮ ನಮ್ಮ MP ಗಳು ಈ ಶಾಲೆಯನ್ನು ಒಂದು ದತ್ತು ತಗೊಂಡ ರೀತಿಯಲ್ಲಿ ಇದನ್ನು ನಾನು ವ್ಯವಸ್ಥೆ ರೀತಿಯಾಗಿ ಅಂದರೆ ಒಂದು ಈ ಖಾಸಗಿ ಶಾಲೆಗೆ ಸ್ಪರ್ಧೆ ಕೊಡುವ ರೀತಿಯಲ್ಲಿ ಈ ಶಾಲೆಯನ್ನು ಉನ್ನತೀಕರಿಸಿ ನನ್ನ ಒಂದು ಮಾತನ್ನು ಕೊಟ್ಟಿದ್ದರು. ಅದೇ ರೀತಿ ಇದರ ಕೆಲಸವನ್ನು IOC ಕಂಪನಿಯವರು ನಿರ್ವಹಿಸಿಕೊಟ್ಟಿರ್ತಾರೆ. ಹಿಂದೆ ಇದು ನೋಡಲೊಂದು ಮಾಮೂಲಿ ಕಟ್ಟಡ ಥರ ಕಾಣ್ತಿತ್ತು. ಆದರೆ ಇದು ಆದರ್ಶ ಗ್ರಾಮ ಯೋಜನೆ ಆದ ನಂತರ ಇದಕ್ಕೆ ಟೈಲ್ಸ್, ಸುಣ್ಣ, ಬಣ್ಣ ಹಾಗೂ ಇದರ ಸೋಲಾರು, ವಾಟರ್ ಟ್ಯಾಂಕಿ ಎಲ್ಲವನ್ನು ವ್ಯವಸ್ಥಿತಗೊಳಿಸಿ ಈಗ ಬಹುಶಃ ಮಕ್ಕಳು ತುಂಬ ಇಲ್ಲಿ
ಒಳ್ಳೆಯ ವಿದ್ಯಾಭ್ಯಾಸ ಪಡಿತಿದ್ದಾರೆ, ಒಳ್ಳೆಯ ಹೆಸರನ್ನು ಪಡಿತಾ ಇದ್ದಾರೆ. ಮತ್ತು ಮಕ್ಕಳಿಗೋಸ್ಕರ ಒಂದು ರೀತಿ ಈ ಶಾಲೆ ನೋಡಿದರೆ ಒಂದು ಜ್ಞಾನ ಮಂದಿರ ಅಂತ ಅನಿಸ್ತದೆ. ಮಕ್ಕಳು ಖುಷಿಯಲ್ಲಿದ್ದಾರೆ. ಅದೇ ರೀತಿ ಈಗ ಇಷ್ಟೆಲ್ಲ ಅಭಿವೃದ್ಧಿ ಆಗುವಾಗ ಊರವರಿಗೂ ಈ ಶಾಲೆ ಬಗ್ಗೆ ಅಭಿಮಾನ ಹೆಚ್ಚಾಗಿದೆ. ಇಲ್ಲಿ ಕೈ ತೋಟ ಅದು ಇದು ಏನೇ ಕೆಲಸ ಮಾಡಿದ್ರು ಊರಿನ ಸಹಕಾರವು ಒಳ್ಳೆ ರೀತಿ ಸಿಗ್ತದೆ. ಮತ್ತು ಈ ಕೆಲಸವನ್ನು ನಾವು ಅನುಷ್ಠಾನಗೊಳಿಸುವಾಗ ಸದಾ ನಮ್ಮ ಎಂಪಿಗಳು 3-4 ಸಾರಿ ಸ್ವತಃ ಅವರೇ ಬಂದು ನಮಗೆ ಒತ್ತಡವನ್ನು ನೀಡುತ್ತಾ ನೀವು ವ್ಯವಸ್ಥೆಗೆ ನೋಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ 3-4 ಸಾರಿ ಇಲ್ಲಿಗೆ ಬಂದಿದ್ದರು. ಆನಂತರ ಶಾಲೆಯ ಅಭಿವೃದ್ಧಿಯಲ್ಲಿ ತುಂಬ ಅವರು ನಮಗೆ ಸಹಕಾರವನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಬರೀ ಇದು ಮಾತ್ರವಲ್ಲ, ಇನ್ನು ರಸ್ತೆ ಅದು ಇದು ಎಲ್ಲ ಅನುದಾನಗಳು ಸ್ವಲ್ಪ ಕೊಟ್ಟು, ಯಾಕಂದರೆ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ಅದಕ್ಕೆ ಅನುದಾನ ಅಂತ ಯಾವುದೂ ಇರೋದಿಲ್ಲ. ವ್ಯಕ್ತಿಗತವಾಗಿ ನಾವು ಆದರ್ಶರಾಗಬೇಕು. ಆದರೆ ನಮ್ಮಿಂದ ಸ್ವಲ್ಪ ಇಲ್ಲಿ ಕಷ್ಟ ಆಗಿದೆ ಅಂತ ಕಾಣ್ತದೆ. ಆದರೂ ನಾವು ಅದನ್ನು ಸುಧಾರಿಸಿಕೊಂಡು ಹೋಗ್ತಾ ಇದ್ದೇವೆ. ಆನಂತರ ಈ ಆದರ್ಶ ಗ್ರಾಮ ಯೋಜನೆ ಬಂದ ನಂತರ ನಮ್ಮ ಶಾಲಾ ಮೇಲ್ಛಾವಣಿ ಬೀಳುವ ಹಂತದಲ್ಲಿತ್ತು. ಆಗ ಶಾಸಕರು ಒಂದು 2 ಲಕ್ಷ ಅನುದಾನವನ್ನು ಕೊಟ್ಟು, ಆ ಸಂದರ್ಭದಲ್ಲಿ ನಾನು ಈ ಶಾಲಾ STMC ಅಧ್ಯಕ್ಷನಾಗಿದ್ದೆ. ಸ್ವತಃ ನಾವೇ ಊರವರೇ ಸೇರಿಕೊಂಡು ಕೆಲಸವನ್ನು ಮಾಡಿಸಿ ಅದನ್ನು ಅಂದರೆ ಈ 2 ಲಕ್ಷದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಕೆಲಸವನ್ನು ಮಾಡಿ ಮುಗಿಸಿರ್ತದೆ. ಯಾವುದೇ ಕಾಂಟ್ರಾಕ್ಟ್ರಿಗೆ ಕೊಟ್ಟು ಅಥವಾ ಕಮಿಷನ್ ಕೊಟ್ಟು ಕೆಲಸ ಮಾಡಿದರೆ ಸ್ವತಃ ನಾವೇ ಈ ಆದರ್ಶ ಗ್ರಾಮ ಯೋಜನೆಯಲ್ಲಿ ನಾವೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಊರವರನ್ನು ಸೇರಿಸಿಕೊಂಡು ನಾವೇ ಮಾಡಿರುತ್ತೇವೆ. ಹಾಗೆ ಆನಂತರ ಈ ಆದರ್ಶ ಗ್ರಾಮ ಯೋಜನೆ ನಂತರ ಜನಗಳು ಸ್ವಲ್ಪ ಪರಿವರ್ತನೆಯೂ ಆಗಿದ್ದಾರೆ, ಇಲ್ಲ ಅಂತ ಹೇಳೋದು, ತುಂಬ ಪರಿವರ್ತನೆ ಆಗಿದ್ದಾರೆ. ಯಾಕಂದರೆ ಒಂದು ಸಂಸ್ಥೆಗೆ ಕರೆಯುವಾಗ ಬರುವುದು, ಒಟ್ಟುಗೂಡಿ ಕೆಲಸ ಮಾಡುವುದು, ಯಾವುದೇ ಮನದಲ್ಲಿ ಕ್ಲೇಶಗಳನ್ನು ಇಟ್ಟುಕೊಳ್ಳದೆ ವ್ಯವಸ್ಥೆ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಾರೆ. ಆನಂತರ ಈಗ ಈ ಶಾಲೆ ತುಂಬ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಆದರೆ ಇಲ್ಲಿ ಸಮಸ್ಯೆ ಏನಂದರೆ, ಈಗ ಒಂದು ಸರ್ಕಾರದ ಕಾನೂನುಗಳಿವೆ, ಅಧ್ಯಾಪಕರ ಕೊರತೆ, ಅದೊಂದು ಸಮಸ್ಯೆ ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲಿ ಶಾಲೆ ಬಹುಶಃ ವ್ಯವಸ್ಥೆಯಾಗಿ ನಡೀತಾ ಇದೆ. ಮುಂಚೆ ಎಣ್ಣೆ ಮಜಲು ಶಾಲೆಗೆ ಬಹುಶಃ ಈ ಎಣ್ಣೆ ಮಜಲು ಈ ಶಾಲೆಯ ಕಂಡೀಷನ್ ನೋಡುವಾಗ, ಸ್ಥಿತಿಗತಿ ನೋಡುವಾಗ ನಿಮ್ಗೆ ಈಗ ತುಂಬ ಬಹುಶಃ ಆದರ್ಶ ಗ್ರಾಮ ಯೋಜನೆಯಲ್ಲಿ ಶಾಲೆ ಬಂದ ಕಾರಣ ಈ ಅಭಿವೃದ್ಧಿ ಆಯಿತು ಅಂತ ಅನಿಸ್ತದೆ. ಖಂಡಿತ ಆದರ್ಶ ಗ್ರಾಮ ಯೋಜನೆ ಬಂದ ನಂತರ ಇದು ಅಭಿವೃದ್ಧಿ ಆಯಿತು ಖಂಡಿತ. ಯಾಕಂದರೆ ಇದಕ್ಕೆ ಇಲ್ಲಿಂದ ಹೋದಂಥ ಮಕ್ಕಳು ಈಗ ಹೇಳ್ತಾರೆ, ನಾವಿರೋ ಯಾಕೆ ಮಾಡಲಿಲ್ಲ ಅಂತ. ಉದಾಹರಣೆಗೆ ನನ್ನ ಮಗಳೇ ಹೇಳ್ತಾಳೆ, ನಾನಿರುವಾಗಪ್ಪ ಈ ರೀತಿ ಇರಲಿಲ್ಲ, ನೀವು ಮಾಡಲೇ ಇಲ್ಲ, ನಾನು ಹೋಗುವ ಕೊನೆಯ ವರ್ಷದಲ್ಲಿ ಸ್ವಲ್ಪ ಮಾಡಿಬಿಟ್ಟಿದ್ರಿ ಅಷ್ಟೇ ಅಂತ ನನ್ನ ಮಗಳೇ ಹೇಳ್ತಾಳೆ. ಸೊ ನೀರಿನ ಟ್ಯಾಂಕ್, ಸೋಲಾರ್ ಮತ್ತು ಇನ್ನಿತರ ಟೈಲ್ಸ್ ಎಲ್ಲ ಬಹುಶಃ ಇಂಥ ಭಾಗಕ್ಕೆ ಬರಬೇಕು ಅಂತಾದರೆ ಅಭಿವೃದ್ಧಿಯಲ್ಲಿ ಅದನ್ನು ತರಿಸುವಂಥ ಯೋಜನೆ ಕೂಡ ಬಹುಶಃ ಸಂಸದರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಬೇರೆ ಸಂಸ್ಥೆಗಳು ಕೂಡ ಸಾಕಷ್ಟು ಧನ ಸಹಾಯ, ಕಂಪನಿಯವರು ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಬಹುಶಃ ಅವರ ಇಂಜಿನಿಯರ್ಸ್ಗಳು ಸದಾ ವಾರಕ್ಕೆ 1 ಸಾರಿ 2 ಸಾರಿ ಅವರು ಬಂದು ಸ್ವತಃ ಈ ಕೆಲಸದವರಿಗೆ ಒತ್ತಡವನ್ನು ಹಾಕ್ತಾಯಿದ್ರು. ಜೊತೆಗೆ ನಮ್ಮನ್ನು ಗಮನಕ್ಕೆ ತಗೊಂಡು ಒಳ್ಳೆ ರೀತಿಯಲ್ಲಿ ನಾವು ಒಳ್ಳೆ ಸಂಬಂಧ ಇಟ್ಟುಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಅಂಗನವಾಡಿ ಕೇಂದ್ರನೂ ಕೂಡ ಎಲ್ಲ 5 ಅಂಗನವಾಡಿ ಕೇಂದ್ರ ಒಂದೇ ಥರ ಬರಬೇಕು ಅಂತ ಈಗಾಗಲೇ ಒಂದೊಂದೇ ಸ್ಟೆಪ್ ನಾವು ತಗೊಂಡಿದ್ದೇವೆ. ಈಗಾಗಲೇ 2 ಅಂಗನವಾಡಿ ಕಡೆ ಬಹಳಷ್ಟು ಚೆನ್ನಾಗಿ ಆಗತಕ್ಕಂಥದ್ದು ಒಂದು ಹೊಸ ಅಂಗನವಾಡಿಯನ್ನಾಗಿ ನಾವು ಪರಿವರ್ತನೆ ಮಾಡಿದ್ದೇವೆ. ಉಳಿದ ಅಂಗನವಾಡಿ ಕೂಡ ಈ ವರ್ಷದಿಂದ ಅದನ್ನು ಎಲ್ಲವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸಂಸದರ ಆದರ್ಶ ಗ್ರಾಮ ಯೋಜನೆಯಲ್ಲಿ ಬರುವಂತಹ ಬಳಪದ ಕೆನ್ಯಾ ಪ್ರದೇಶದಲ್ಲಿದ್ದೇವೆ. ಇಲ್ಲಿರುವಂಥ ಒಂದು ಅಂಗನವಾಡಿ ಶಾಲೆ, ಒಟ್ಟು ಬಳಪದಲ್ಲಿ 5 ಅಂಗನವಾಡಿ ಶಾಲೆ ಕಟ್ಟಡಗಳು ನಿರ್ಮಾಣ ಆಗಲಿಕ್ಕಿವೆ. ಅದರಲ್ಲಿ ಒಂದು ಕಟ್ಟಡದ ಒಂದು ಸುಸಜ್ಜಿತವಾಗಿರುವಂಥ ವ್ಯವಸ್ಥೆಯನ್ನು ನೀವೀಗ ನೋಡ್ತಾ ಇರ್ಬೋದು. ನಮ್ಮೊಂದಿಗೆ ಮಾತಾಡಲಿಕ್ಕೆ ಈ ಶಾಲೆಯ ಟೀಚರ್ ಆಗಿರುವಂಥ ದಮಯಂತಿ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ನಮಗೆ ಹೊಸ ಅಂಗನವಾಡಿಯಾಗಿ 1.5 ವರ್ಷ ಆಯಿತು. ಇದ್ದಂಗೆ ಆಗಲೇ ಹಳೆ ಅಂಗನವಾಡಿ ಇತ್ತು, ಅದರಲ್ಲಿ ಇಂದು ಸಾರನ್ನು ಮಾಡಿತ್ತು, ಅದೆಲ್ಲ ಹೋಗಿತ್ತು, ಮತ್ತು ಮೇಲ್ಛಾವಣಿ ಸರಿ ಇರಲಿಲ್ಲ. ಹಾಗೆ ಆದರ್ಶ ಗ್ರಾಮದ ಅಡಿಯಲ್ಲಿ ನಮಗೆ ಹೊಸ ಅಂಗನವಾಡಿ ರಚಿಸಿಕೊಟ್ಟಿದ್ದಾರೆ. ತೊಂದರೆ ಇಲ್ಲ, ಇದರಲ್ಲಿ ಟೈಲ್ಸ್ ಹಾಕಿದ್ದಾರೆ, ಇಂಟರ್ಲಾಕ್ ಆಗಿದ್ದಾರೆ, ದೊಡ್ಡದಿದೆ, ವ್ಯವಸ್ಥೆ ಇದೆ. ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಅಂತ ಅಂದ್ಕೊಳ್ಬೋದು. ನಿಮಗೆ ಆಗಿದ್ರೆ ಎಷ್ಟು ಒಂದು ಪ್ರಯೋಜನ ಆಯಿತು, ಮಕ್ಕಳಿಗೆ ಎಷ್ಟು ಪ್ರಯೋಜನ ಆಯಿತು? ಅಂದರೆ ಕೊಠಡಿ ದೊಡ್ಡದಿದೆ, ಬೇರೆಯೇ ಕಿಚನ್ ಇದೆ, ಮತ್ತು 2 ಟಾಯ್ಲೆಟ್ ಇದೆ, 1 ಸ್ಟಾಕ್ ರೂಮ್ ಇದೆ, ಪರವಾಗಿಲ್ಲ, ಸರಿಯಾಗಿದೆ ಅಂತ ಅನಿಸ್ತದೆ. ಕಟ್ಟಡ ಕೂಡ ಸುಭದ್ರ ಸ್ಥಿತಿಯಲ್ಲಿದೆ, ತೊಂದರೆ ಇಲ್ಲ, ಆಮೇಲೆ ಹಂಚಾಕಿದೆ, ಸುಭದ್ರ ಸ್ಥಿತಿಯಲ್ಲಿದೆ. ಮುಂಚೆ ನೀವು ಅಂದರೆ ನೋಡುವಾಗ ಆ ಪಕ್ಕದ ಕಟ್ಟಡವಿದೆ, ತುಂಬ ಒಂದು ಹಳೆ ಟೈಪಲ್ಲಿ, ಅಂದರೆ ಒಂದು ತುಂಬ ದುರಸ್ತಿ ಆಗದೆ ಅಂತ. ಈಗ ನೋಡಿದ್ರೆ ನಿಮಗೆ ಒಂದು ಒಳ್ಳೆಯ ಸ್ಟ್ರಾಂಗ್ ಕಟ್ಟಡ, ಮಕ್ಕಳಿಗೆ ಕೂಡ ಇಲ್ಲಿ ಬಹುಶಃ ಯಾವುದೇ ತೊಂದರೆ ಇಲ್ಲದೆ ಕಲಿಯಲಿಕ್ಕೆ ಅವಕಾಶ ಉಂಟು ಅಂತ ಅನಿಸುವಾಗ ಏನು ಅನಿಸ್ತದೆ? ಅಂದರೆ ಮಕ್ಕಳು ತುಂಬ ದೊಡ್ಡದಾದ ಕೊಠಡಿ ಇದೆ, ಬೇರೆ ಕಿಚನ್ ಅಂದರೆ ಒಟ್ಟಿಗೆ ಇತ್ತು. ಮೇಲ್ಛಾವಣಿ ಸರಿ ಇರಲಿಲ್ಲ, ಮತ್ತು ಬಾಗಿಲು ಸರಿ ಇರಲಿಲ್ಲ, ಕಿಟಕಿ ಇದು ಲಾಕ್ ಎಲ್ಲ ಹೋಗಿತ್ತು. ಅದಕ್ಕಿಂತ ಇದು ಉತ್ತಮ ಅಂತ ಅನಿಸ್ತದೆ ನನಗೆ. ಮನೆ
ಈಗಾಗಲೇ ಸುಮಾರು 67 ಮನೆಗಳನ್ನು ಸರ್ಕಾರದ ಸಹಕಾರದಿಂದ, ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ 67 ಮನೆಗಳನ್ನು ಬಹಳ ಚೆನ್ನಾಗಿ ಆಗುವಾಗಿ ಅವರಿಗೆ ಪ್ರೋತ್ಸಾಹಧನವಾಗಿ ಕೊಟ್ಟು ಸುಮಾರು 1,60,000 ಆಗಿ ಸರ್ಕಾರದಿಂದ ಬರತಕ್ಕಂಥ ವಸತಿ ಯೋಜನೆ ಅಡಿಯಲ್ಲಿ ಅವರಿಗೆ ಕೊಡುವಂಥದ್ದು. ಅಂದರೆ ಆದರ್ಶ ಗ್ರಾಮ ಅಂತ ಹೇಳಿ ಇಲ್ಲಿ ಹೆಚ್ಚುವರಿ ಮನೆಗಳು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಗಿದೆ. ನಾವೀಗ ಒಂದು ಚಂದನೆಯ ಮನೆಯ ಹೊರಗಿದ್ದೇವೆ. ಈ ಮನೆ ಆದರ್ಶ ಗ್ರಾಮ ಯೋಜನೆಯ ಅಡಿಯಲ್ಲಿ ಬರುವಂಥ 67 ಮನೆಗಳಲ್ಲಿ ಇದು ಕೂಡ ಒಂದು. ಸೊ ಈ ಮನೆ ಕಟ್ಟಲಿಕ್ಕೆ ಇದರ ಹಿಂದೆ ಸಿಕ್ಕಿರುವಂಥ ಅನುದಾನ, ಆರ್ಥಿಕ ನೆರವು ಬಗ್ಗೆ ಮಾತಾಡಲಿಕ್ಕೆ ಮನೆಯ ಮಾಲೀಕರ ಪತ್ನಿಯಾಗಿರುವಂಥ ತಿರುಮಲೇಶ್ವರವರಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ನಾವು ಮೊದಲೆಲ್ಲ ಒಂದು ಹಳೆ ಮನೆಯಲ್ಲಿ ಇದ್ವಿ. ಈಗ ಇದು ಆದರ್ಶ ಗ್ರಾಮದ ಮೇಲೆ ಹೊಸ ಮನೆ ಕಟ್ಟಿ ಈಗ ಸ್ಲ್ಯಾಪ್ ಇದೆಲ್ಲ ಆಗಿದ್ದು. ಮೊದಲು ಗುಡಿಸಿನೆಲ್ಲ ಇದ್ದಾಗೆ ಇದ್ದೆವು. ಮತ್ತು ತುಂಬ ಖುಷಿ ಆಗ್ತಾಯಿದೆ ನಮಗೆ ಈಗ. ಹಾಗೆ ತುಂಬ ಈ ವಠಾರದಲ್ಲಿ ಮುಂದೆ ಕೆಲವರೆಲ್ಲ ತುಂಬ ಇದು ಕಷ್ಟದಲ್ಲಿದ್ದರು. ಈಗ ತುಂಬ 10-15 ಮನೆಗಳೆಲ್ಲ ಆಗಿ ಹೊಸತಾಗಿ ಕಟ್ಟಿ ಎಲ್ಲ ಚೆನ್ನಾಗಿದ್ದಾರೆ. ಈಗ ನೆಮ್ಮದಿಯಲ್ಲಿದ್ದಾರೆ. ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರದ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಮಲೈಕಾ ಹೋಮ್ ಅಪ್ಲಯನ್ಸ್, ರೋಹನ್ ಕಾರ್ಪೊರೇಷನ್, ಮೆಟ್ರೋ ಫರ್ನಿಚರ್ ವರ್ಲ್ಡ್ ಮತ್ತು ಸಂತೋಷ್ ರೈಸ್. ವೀಕ್ಷಕರೇ, ನಾವು ನಿಮಗೆ ತೋರಿಸ್ತಾ ಇದ್ದೇವೆ 5 ವರ್ಷ, ಇವತ್ತಿಗೆ 5 ವರ್ಷ ಭರ್ತಿಯಾಯಿತು. 2014 ಅಕ್ಟೋಬರ್ 11ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿದಂತಹ ಸಂಸದರ ಆದರ್ಶ ಗ್ರಾಮ. ನಾವು ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಬಳಪ ಗ್ರಾಮದ ಆದರ್ಶ ಗ್ರಾಮ ಯಾವ ರೀತಿಯಲ್ಲಿ ಅಭಿವೃದ್ಧಿ ಕಂಡಿದೆ, ಇತ್ತೀಚೆಗೆ ಇದ್ದಂಥ ಒಂದು ಸಣ್ಣ ವಿವಾದ ಯಾವ ರೀತಿಯಲ್ಲಿ ಅನ್ನ ಸ್ಥಳೀಯರು ಈ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಬನ್ನಿ ಮುಂದಿನ ಭಾಗವನ್ನು ನೋಡಿಕೊಂಡು ಬರೋಣ. ಬಸ್ ನಿಲ್ದಾಣಗಳು, ಸುಸಜ್ಜಿತವಾದಂಥ ಬಸ್ ನಿಲ್ದಾಣ ಇಲ್ಲ ಅಂತ ಹೇಳ್ಬಿಟ್ಟು ಒಂದು 2 ಕಡೆಗಳಲ್ಲಿ ಒಂದು ಬಸ್ ನಿಲ್ದಾಣ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದ್ದೇವೆ. ಬಹಳ ಚೆನ್ನಾಗಿ ಆಗತಕ್ಕಂಥ ಮಾಡಿದ್ದೇವೆ. ಹಾಗೆ ಈ ಭಾಗದ ಜನರಿಗೆ ಕುಡಿಯುವ, ಅಕಸ್ಮಾತ್ ಅವರ ಮನೆಯಲ್ಲಿ ಈಗ ನೀರು ಬರದಿದ್ದಲ್ಲಿ ಏನಾದ್ರು ಪಂಪು ಕೆಟ್ಟೋಯಿತು ಅಂತಾರೆ, ಅದಕ್ಕೆ ಶುದ್ಧೀಕರಣದ ಮಾಡಿ ಕುಡಿಯುವ ನೀರಿನ ಘಟಕಗಳನ್ನು ಮಾಡತಕ್ಕಂಥದ್ದು ಕೂಡ ಒಂದು ಘಟಕವನ್ನು ಮಾಡುವಂಥದ್ದು ಮಾಡಿದ್ದೇವೆ. ಬಹಳಷ್ಟು ಯೋಜನೆಗಳನ್ನು ಈ ಭಾಗದಲ್ಲಿ ಮಾಡತಕ್ಕಂಥ ಕೆಲಸಗಳನ್ನು, ಅಭಿವೃದ್ಧಿ ಕಾರ್ಯದಲ್ಲಿ ಕೂಡ ಮಾಡತಕ್ಕಂಥ ಕೆಲಸಗಳಾಗಿದ್ದಾವೆ. ಇನ್ನೂ ನಿರಂತರವಾಗಿ ಆ ಚಟುವಟಿಕೆ ಏನು ಈಗಾಗಲೇ 3-4 ವರ್ಷಗಳು ಮುಗಿದೋಗಿದೆ. ಇನ್ನೂ 6 ವರ್ಷಗಳಿದ್ದಾವೆ. 6 ವರ್ಷದಲ್ಲಿ ಏನೇನು ಬಾಕಿಗಳಿದ್ದಾವೋ ಅದೇ ಕೆಲಸವನ್ನು ಕೂಡ ಸಂಪೂರ್ಣವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಈ ಗ್ರಾಮಕ್ಕೆ ಸಂಬಂಧವೇ ಆರ್ಥಿಕ ಸ್ವಾವಲಂಬಿ ಆಗುವ ದೃಷ್ಟಿಯಲ್ಲಿ ನಮ್ಮಲ್ಲಿ ಆರ್ಥಿಕ ಚಲಾವಣೆ ಮಾಡುವಲ್ಲಿ ನಮ್ಮ ಬಲ್ಪದಲ್ಲಿ ಯಾವುದೇ ಬ್ಯಾಂಕ್ಗಳು ಇರಲಿಲ್ಲ. ಆದರ್ಶ ಗ್ರಾಮ ಬಂದ ತಕ್ಷಣ ಅದನ್ನು ಕೂಡ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಮಾತಾಡಿಕೊಂಡು ಇಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಎಂಬ ಒಂದು ಬ್ಯಾಂಕನ್ನು ತೆರೆದು ಇಲ್ಲಿ ತಕ್ಷಣಕ್ಕೆ ವ್ಯವಹಾರ ಮಾಡಲಿಕ್ಕೆ ನಮಗೆ ಒಂದು ಆದರ್ಶ ಗ್ರಾಮ ಬಂದಿರೋದರಿಂದ ಅದು ಅವಕಾಶ ಆಗಿದೆ. ಈಗಾಗಲೇ ಸಿಂಡಿಕೇಟ್ ಬ್ಯಾಂಕ್ ಇದೆ ನಮ್ಮಲ್ಲಿ. ಹಾಗೆಯೇ ಸ್ಥಳೀಯವಾದ ಬ್ಯಾಂಕ್, ಸಿ ಎ ಬ್ಯಾಂಕ್ ಕೂಡ ಬೇಕು ಅಂತ ಆದರೆ ಈ ರೈತರು ಹೆಚ್ಚು ಸಾಲ ಪಡ್ಕೊಳ್ಳುವಂಥದ್ದು ಸಿ ಎ ಬ್ಯಾಂಕಲ್ಲಿ ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಪಂದ್ಯದ ಸಿ ಎ ಬ್ಯಾಂಕರ ಅಧ್ಯಕ್ಷರಲ್ಲಿ ಸಂಸದರು ಮಾತಾಡಿಕೊಂಡು ಅದರ ಬ್ರಾಂಚನ್ನು ಇಲ್ಲಿ ಬಲ್ಪದಲ್ಲಿ ತೆರೆಯಬೇಕು, ಪೂರ್ಣಾವಧಿಯ ಕಾರ್ಯ ಮಾಡತಕ್ಕಂಥ ಬ್ಯಾಂಕ್ ಇಲ್ಲಿ ಬಲ್ಪದಲ್ಲಿ ಬೇಕು ಅಂತ ಕೇಳಿಕೊಂಡ ಮೇರೆಗೆ ಅದನ್ನು ಕೂಡ ನಾವು ಬಲ್ಪದಲ್ಲಿ ಒದಗಿಸಿಕೊಡ್ತಕ್ಕಂಥ ಕೆಲಸ ಆಗಿದೆ. ಈಗಾಗಲೇ ವ್ಯವಹಾರ ನಡೀತಾ ಇದೆ. ಬೀದಿಗುಡ್ಡೆ ಭಾಗದ ಜನತೆಗೆ ದೂರವಾಣಿದ್ದು ಬಹಳಷ್ಟು ಮೊಬೈಲ್ ಬಳಕೆ ಮಾಡೋದು ಬಹಳಷ್ಟು ವಿರಳ ಆಗಿತ್ತು. ಯಾಕಂದರೆ ಅಲ್ಲಿ ಟವರ್ಗಳಿಲ್ಲ, ನೆಟ್ವರ್ಕ್ ಇಲ್ಲದೇ ಇರುವಂಥ ಸಂದರ್ಭವನ್ನು ಯೋಚನೆ ಮಾಡಿಕೊಂಡು ಅಲ್ಲಿಗೆ ಫಸ್ಟ್ ಹಂತದಲ್ಲಿ BSNLನ ಟವರನ್ನು ಒದಗಿಸಿಕೊಡುವಂಥದ್ದು, ಅದಂತರ ವಾಪಸ್ ಜಿಯೋ ಟವರನ್ನು ಕೂಡ ಒದಗಿಸಿಕೊಡ್ತಕ್ಕಂಥ ಈ ಒಂದು ದೂರದರ್ಶನಕ್ಕೆ ಮೊಬೈಲ್ ಇದಕ್ಕೋಸ್ಕರ ಅದನ್ನು ಕೂಡ ಸಾಕಾರ ಮಾಡಿರ್ತಕ್ಕಂಥದ್ದು ಮಾಡಿದ್ದಾರೆ. ಈಗಾಗಲೇ ಚಾಲನೆಯಲ್ಲಿ ಬಳಪದಂತಹ ಒಂದು
ಅಪ್ಪಟ ಗ್ರಾಮೀಣ ಭಾಗದಲ್ಲಿ ನೀವತ್ತು 2 ಟವರ್ಗಳನ್ನೀಗ ನೋಡ್ತಾ ಇರಬಹುದು. ಒಂದು BSNL ಟವರ್, ಇನ್ನೊಂದು ಜಿಯೋ ಟವರ್. ಜಿಯೋ ಕಳೆದ 6 ತಿಂಗಳ ಹಿಂದೆ ಇಲ್ಲಿ ಹಾಕಲಾಗಿದೆ. BSNL ಟವರ್ 1 ವರ್ಷ ಆಯಿತು. ಆದರ್ಶ ಗ್ರಾಮ ಯೋಜನೆ ಈ ಬಳಪಕ್ಕೆ ಬಂದ ನಂತರ ಬಂದಿರುವಂಥ ಒಂದು ದೊಡ್ಡ ಸುಧಾರಣೆಯಲ್ಲಿ ಇದು ಕೂಡ ಒಂದು. ಮುಂಚೆ ಎಲ್ಲ ಫೋನ್ನ ನೆಟ್ವರ್ಕ್ನ ಸಮಸ್ಯೆಯಿಂದ ಜನ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದರು. ಆದರೆ ಈಗ ಈ 2 ಟವರ್ಗಳು ಬಳಪದಂಥ ಪ್ರದೇಶದಲ್ಲಿ ಬಂದಿರುವುದರಿಂದ ಸಾಕಷ್ಟು ರೀತಿಯ ಜನರಿಗೆ ಕೂಡ ಇದರಿಂದ ಅನುಕೂಲ ಆಗಿದೆ ಮತ್ತು ಜನ ಕೂಡ ಇದರಿಂದ ಸಾಕಷ್ಟು ನೆಮ್ಮದಿಯನ್ನು ಅನುಭವಿಸ್ತಾ ಇದ್ದಾರೆ. ಮಾತನಾಡಲಿಕ್ಕೆ ಆಗ್ಬೋದು ಅಥವಾ ಬೇರೆ ಎಲ್ಲ ಸಾಮಾನ್ಯವಾಗಿ ಏನು ಫೋನಲ್ಲಿ ತೊಂದರೆ ಅನುಭವಿಸ್ತಾ ಇದ್ದರು, ಈಗ ಅದು ಇಲ್ಲಿಗ ಸುಧಾರಣೆ ಆಗಿದೆ. ನಾವೀಗ ಒಂದು ಕಿಂಡಿ ಅಣೆಕಟ್ಟಿನ ಸಮೀಪ ಇದ್ದೇವೆ, ಅದರ ಮೇಲೆ ನಿಂತಿದ್ದೇವೆ. ಇದು ಕಟ್ಟಿದ ನಂತರ, ಈ ಅಣೆಕಟ್ಟು ಕಿಂಡಿ ಅಣೆಕಟ್ಟು ನಿರ್ಮಾಣ ಆದ ನಂತರ ಸ್ಥಳೀಯವಾಗಿ ತುಂಬ ಜನ ಕೃಷಿಕರಿಗೆ, ಸಾಕಷ್ಟು ತೋಟಗಳಿಗೆ, ಸಾಕಷ್ಟು ಕೃಷಿ ಪ್ರದೇಶಕ್ಕೆ ಇದು ಉಪಯೋಗ ಆಗಿದೆ. ಇದರ ಮುಂಚೆ ಹೇಗಿತ್ತು ಮತ್ತು ಈಗ ಇದಾದ ನಂತರ ಇದರ ಲಾಭ ಏನು, ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಕೃಷಿಕರಾಗಿರುವಂಥ ಮೋಹನ್ ದಾಸ್ ಅವರಿದ್ದಾರೆ. ನಮಸ್ಕಾರ ಮೋಹನ್ ದಾಸ್ ಅವರು. ಮುಂಚೆ ಎಲ್ಲ ಯಾವ ತೊಂದರೆ ಇತ್ತು ಮತ್ತು ಈ ಕಿಂಡಿ ಅಣೆಕಟ್ಟು ಯಾವಾಗ ನಿರ್ಮಾಣ ಆಯಿತು ಮತ್ತು ಏನು ನಿಮಗೆ ಪ್ರಯೋಜನಗಳೇನು? ಮುಂಚೆ ಅಂದರೆ ನೀರಿನ ಕೊರತೆ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಒಂದೊಂದು ವರ್ಷದಲ್ಲಿ ನೀರು ಜಾಸ್ತಿ ಇರ್ತಿತ್ತು. ಇದು ಅಣೆಕಟ್ಟಾದ ಮೇಲೆ ನಮಗೆ ನೀರಿನ ಕೊರತೆ ತುಂಬ, ಇಲ್ಲಿ ಕಟ್ಟ ಎಲ್ಲ ಹಾಕಿ ನೀರಿನೊಂದು ಅಂತರ್ಜಲ ಒಂದು ಮೇಲ್ಮಟ್ಟಕ್ಕೆ ಬಂದಿದೆ. ಸಾಮಾನ್ಯದಲ್ಲಿ ನೀರು ಕೆರೆಗಳಲ್ಲೆಲ್ಲ ಕೊರತೆ ಎಲ್ಲ ತುಂಬ ಜಾಸ್ತಿ ಆಗಿದೆ. ಒಳ್ಳೆ ಪ್ರಯೋಜನ ಆಗ್ತದೆ ಎಲ್ಲ ನನಗೆ ಮಾತ್ರ ಅಲ್ಲ, ಆಸುಪಾಸು ಇರುವ ಒಂದು ಕೃಷಿಕರಿಗೆ ನೀರು ಅಂತೂ ಹರಿತಾ ಹೋಗುವಂಥದ್ದು ನಿಲ್ತದೆ. ಕಟ್ಟಾದ ಮೇಲೆ ಒಂದು ಮೇಲಿನ ಒಂದು ಕೆರೆ ಬಾವಿ ಎಲ್ಲ ಒಳ್ಳೆ ಇದಾಗ್ತದೆ. ನಾವು ದೊಡ್ಡ ಬೋರಿನ ಆಶಯ ಹೊಂದಿಕೊಂಡಿಲ್ಲ. ಕೆರೆ ಇದರಲ್ಲಿ ಇದು ಮಾಡಿ ಇದ್ದ ಜಲವನ್ನು ನಾವು ಒಂದು ಮುಂಚೆ ನಮ್ಮ ತಂದೆಯ ಕಾಲದಿಂದಲೂ ಈ ಕೆರೆಯನ್ನು ಮಾಡಿದೆ. ಸುಮಾರು ಒಂದು 25 ವರ್ಷಗಳ ಹಿಂದೆ ಇದ್ದಿತ್ತು. ಹಾಗೆ ಕೆರೆಗೆಲ್ಲ ಒಂದು ಒಳ್ಳೆಯ ಒಂದು ನೀರಿನ ಕೊರತೆ ಎಲ್ಲ ಒಳ್ಳೆ ಇದಾಗ್ತದೆ ಅಂತ ನನ್ನ ಅಭಿಪ್ರಾಯ. ನಿಮಗೆ ಕಿಂಡಿ ಅಣೆಕಟ್ಟು ಮುಂಚೆ ಬೇಕಿತ್ತು ಅಂತ ಅನಿಸ್ತಾ ಇತ್ತಾ? ಮತ್ತು ಇದನ್ನು ಕಟ್ಟಲಿಕ್ಕೆ ನೀವೇನಾದರೂ ಸಂಸದರಿಗೆ ಮನವಿ ಮಾಡಿದ್ದುಂಟು? ಕಿಂಡಿ ಅಣೆಕಟ್ಟು ಬೇಕು ಅಂತ ಇದ್ದಿತ್ತು. ಆವಾಗ ಅಷ್ಟು ದೊಡ್ಡ ಅನುದಾನ ಇದೆಲ್ಲ ಇರಲಿಲ್ಲ. ಯಾಕೆಂದರೆ ಕೆಲವು ಲಿಮಿಟೆಡ್ ಇದು ಮಾತ್ರ ಇದ್ದದ್ದು. ಹಾಗೆ ನಮ್ಮ ಈ ಬಯಲಿನಲ್ಲಿ ಅಂತೂ ನಾವೊಂದು ಹೇಳಿದೆವು ಸಂಸಾರ, ನಮಗೊಂದು ಸ್ವಲ್ಪ ಸಣ್ಣ ಕೃಷಿಕರಾಗಿ ನಮಗೊಂದು ಒಳ್ಳೆಯ ಆಸುಪಾಸಿನ ಒಂದು ಪ್ರಯೋಜನ ಆಗ್ಬೋದು. ಹಾಗೆ ಒಳ್ಳೆಯ ಇದು ಕೊಟ್ಟಿದ್ದಾರೆ ಅವರು, ನಮಗೆ ಒಳ್ಳೆಯ ಇದಾಗಿದೆ. ಸೊ ಇಂಥದ್ದೊಂದು 25 ಕಿಂಡಿ ಅಣೆಕಟ್ಟು ಇಡೀ ಬಳಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದೆ. ಸಂಸದರ ಆದರ್ಶ ಗ್ರಾಮ ಯೋಜನೆ ಆದ ನಂತರ ಇದು ನಿರ್ಮಾಣ ಆಗಿರುವಂಥದ್ದು. ಕಳೆದ 3 ವರ್ಷಗಳಲ್ಲಿ 25 ಕಿಂಡಿ ಅಣೆಕಟ್ಟುಗಳು ದೊಡ್ಡ ಸಂಖ್ಯೆಯಲ್ಲಿ ಕೃಷಿಕರಿಗೆ ಮತ್ತು ಅದಕ್ಕೆ ಅವಲಂಬಿತರಾದವರಿಗೆ ಸಾಕಷ್ಟು ಪ್ರಯೋಜನವನ್ನು ಉಂಟು ಮಾಡಿದೆ ಅಂತೇಳಿ ಸಹ ಕೃಷಿಕರೇ ಹೇಳಿರುವಂಥದ್ದು ನಿಮಗೆ ಈಗ ಕಾಣ್ತದೆ. ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಪ್ರದೇಶ ಬೋಗಿಯಾನಕೆರೆ. ಇದು ಭವಿಷ್ಯದಲ್ಲಿ ಒಂದು ಪ್ರವಾಸೋದ್ಯಮ ಸ್ಥಾನವನ್ನಾಗಿ ಇದನ್ನು ಬೆಳೆಸಲಿಕ್ಕೆ ಆದರ್ಶ ಗ್ರಾಮ ಯೋಜನೆಯಲ್ಲಿ ಕೂಡ ಪರಿಕಲ್ಪನೆಯಲ್ಲಿ ಒಂದಿಷ್ಟು ಹಣವನ್ನು ನೀಡಲಾಗಿದೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೆರೆ ಅಭಿವೃದ್ಧಿಗೊಂಡು ಮುಂದಕ್ಕೆ ಬೋಟಿಂಗ್ ಸಹಿತ ಇನ್ನಿತರ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಒಂದು ಮನೋರಂಜನೆಯ ತಾಣವನ್ನಾಗಿ ಆಕರ್ಷಣೀಯವಾಗಿ ಮಾಡಲಿಕ್ಕೆ ಕೂಡ ಈ ಆದರ್ಶ ಗ್ರಾಮ ಯೋಜನೆಯಲ್ಲಿ ಹಣವನ್ನು ಇಡಲಾಗಿದೆ. ಮುಂಬರುವಂಥ ಕೆಲವೇ ದಿನಗಳ ಒಳಗೆ ಇಲ್ಲಿ ಕಾಮಗಾರಿ ಕೂಡ ಆರಂಭವಾಗಲಿಕ್ಕಿದೆ. ಇತ್ತೀಚೆಗೆ ಒಂದು ಘಟನೆ ಕೂಡ ನಮ್ಮ ಭಾಗದಲ್ಲಿ ನಾವೆಲ್ಲ ಕಂಡಿದ್ದೇವೆ. ಪೇಪರಲ್ಲಿ ಬಹಳಷ್ಟು ಬಂದಿದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಖಂಡಿತ ಆ ರಸ್ತೆ, ಹೌದು ರಸ್ತೆ ಸರಿ ಇಲ್ಲ, ರಸ್ತೆ ಆ ಭಾಗದಲ್ಲಿ ರಸ್ತೆ ಇದೆ, ರಸ್ತೆ ಇಲ್ಲ ಅಂತಲ್ಲ, ರಸ್ತೆ ಇದೆ. ಆದರೆ ಈ ಭಾಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಸುಳ್ಯದಂಥ ಭಾಗದಲ್ಲಿ ಈ ಭಾಗ ಕರಾವಳಿ ಸುಬ್ರಹ್ಮಣ್ಯ ಅಂತ ಭಾಗ ಭಾಳಷ್ಟು ಮಳೆ ಬರತಕ್ಕಂಥ ಜಾಗ ಇದು. ಇಲ್ಲಿ ಹೆಚ್ಚು ಮಳೆ ಬಂದಿರೋದರಿಂದ ಇಲ್ಲಿ ರಸ್ತೆ ಕಚ್ಚಾ ರಸ್ತೆ ಇದ್ರೂ ಆ ರಸ್ತೆಯಲ್ಲಿ ಮಳೆಯ ಇದು ಬರೋದ್ರಿಂದ
ಹೊರತೆ ಬರೋದ್ರಿಂದ ಆ ರಸ್ತೆಯಲ್ಲಿ ವಾಹನಗಳು ಹೋಗಲಿಕ್ಕೆ ಕಷ್ಟಕರವಾಗ್ತದೆ. ಆ ನಿಟ್ಟಿನಲ್ಲಿ ಮೊನ್ನೆ ಒಂದು ನಮ್ಮ ರಾಮಣ್ಣ ಪೂಜಾರಿಗೆ ಹುಷಾರಿಲ್ಲದಿದ್ದಾಗ ಒಂದು 300 ಮೀಟ್ರ್ ಒತ್ತುಕೊಂಡು ಹೋಗತಕ್ಕಂಥ ಕೆಲಸ. ಆದರೆ ಅದನ್ನು ಬಿಂಬಿಸುವಂಥದ್ದು ಇವತ್ತು ಚಾನಲ್ಗಳಾಗಿರೋ ಅಥವಾ ವಿರೋಧ ಪಕ್ಷದವರಾಗಿರ್ಬೋದು ಭಾಳಷ್ಟು 3 ಕಿಲೋಮೀಟರ್ ಹೊತ್ತುಕೊಂಡು ಹೋಗುವಂಥದ್ದು ಆಗಿದೆ ಎಂಬ ಬಿಂಬಿಸ್ತಕ್ಕಂಥ ಕೆಲಸ. ವಾಸ್ತವ ಸಂಗತಿಗಳು ಏನು ಅಂತಂದರೆ ಒಂದು 300 ಮೀಟ್ರನ್ನು ಹೊತ್ತುಕೊಂಡು ಹೋಗುವಂಥ ಕೆಲಸಗಳಾಗಿದ್ದಾವೆ. ಆದರೆ ರಸ್ತೆ ಇದ್ದು ಅಲ್ಲಿ ಅದನ್ನು ಒಬ್ಬರ ಪಟ್ಟ ಲ್ಯಾಂಡಲ್ಲಿ ಇರೋದ್ರಿಂದ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೂ ಕೂಡ ಕಷ್ಟ, ಅವರು ಬಿಡ್ತಾ ಇಲ್ಲ. ಆ ರಸ್ತೆ ಸಂಪೂರ್ಣವಾಗಿ ಒಬ್ಬೊಬ್ಬರ ಪಟ್ಟದಲ್ಲಿ ಇರೋದ್ರಿಂದ, ಪಟ್ಟ ಲ್ಯಾಂಡ್ ಆಗಿರೋದ್ರಿಂದ ಅಭಿವೃದ್ಧಿಪಡಿಸಲಿಕ್ಕೂ ಕೂಡ ಒಂದಿಷ್ಟು ಕಷ್ಟಕರವಾಗ್ತದೆ. ಆದ್ರೂ ರಸ್ತೆ ಇದ್ರೂ ಅದನ್ನು ಹೈಲೈಟ್ ಆಗಿ 3 ಕಿಲೋಮೀಟರ್ ತಗೊಂಡು ಹೋಗಿದ್ದಾರೆ. ಖಂಡಿತ ಅದು ದುರುದ್ದೇಶ ಪೂರ್ವಕವಾಗಿ ಅದನ್ನು ಮಾಡಿದ್ದಾರೆ. ಸಂಸದರು ಇಲ್ಲಿ ಬರುವುದಿಲ್ಲ ಎಂಬ ಒಂದು ಕೂಗು ಕೂಡ ಇತ್ತು. ಖಂಡಿತ ನಾವು ಅದನ್ನು ಹೇಳ್ತಾ ಇರುವಂಥದ್ದು ಏನಂತಂದರೆ, ಸಂಸದರು ಆದರ್ಶ ಗ್ರಾಮ ತೆಗೆದುಕೊಂಡ ಮೇಲೆ ಮುನ್ನೆಯವರೆಗೆ ತಿಂಗಳಿಗೆ 2-3 ಸಲ ಬಂದು ಹೋಗತಕ್ಕಂಥದ್ದು, ಇಲ್ಲಿ ಆದರ್ಶ ಗ್ರಾಮದ ಕಲ್ಪನೆ ಪ್ರಕಾರ ಏನೇನು ಕೆಲಸ ಆಗಬೇಕು ಅದನ್ನೆಲ್ಲವನ್ನು ಮಾಡುವಾಗಿ ಸೂಚನೆಗಳನ್ನು ಕೊಡ್ತಾ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ರು. ಬಳಪ ಗ್ರಾಮದಲ್ಲಿ ಒಂದು ಇತ್ತೀಚೆಗೆ ಒಂದು ಇಶ್ಯೂ ಆದದ್ದು ಅಥವಾ ಒಂದು ವಿವಾದ ಆದದ್ದು ನಿಮ್ಮ ಗಮನಕ್ಕೆಲ್ಲ ಬಂದಿರ್ಬೋದು. ಏನಂತ ಹೇಳಿದ್ರೆ, ರಸ್ತೆ ಇಲ್ಲದೆ ಒಬ್ಬ ರೋಗಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಕ್ಕೆ ತುಂಬ ಸಮಸ್ಯೆ ಆಯಿತು ಎನ್ನುವಂಥ ವಿಚಾರ. ಈ ಬಗ್ಗೆ ವಾಸ್ತವವಾಗಿ ಏನು ಕತೆ? ಈ ಸ್ಥಳೀಯರು ಈ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ನಾವು ಅದೇ ರಸ್ತೆಯಲ್ಲಿದ್ದೇವೆ. ನಮ್ಮೊಂದಿಗೆ ಮಾತಾಡಲಿಕ್ಕೆ ಸುಬ್ರಹ್ಮಣ್ಯ ಅವರಿದ್ದಾರೆ. ನಮಸ್ಕಾರ ಸುಬ್ರಹ್ಮಣ್ಯ. ನಮಸ್ಕಾರ. ಏನು ಕತೆ? ರಸ್ತೆಯ ಬಗ್ಗೆ ಬಳ್ಪದಿಂದ ಪಾನ ಪಡಿಕಲೆ ಕಾಂಜಿಗೆ ಇದೇ ರಸ್ತೆ, ಈಗ ನಾವೇನು ನಿಂತಿದ್ದೇವೆ ಇದೇ ರಸ್ತೆ ಸಂಪರ್ಕ ಇದೆ. 4-5-6 ವರ್ಷಗಳ ಹಿಂದೆ ಇದನ್ನು ಸಂಪರ್ಕ ರಸ್ತೆಯನ್ನಾಗಿ ಮಾಡಿದಾಗ ಆರಂಭದಲ್ಲಿ ಕೂಡ ಅಷ್ಟೇ ಈ ಬಳ್ಪಪೇಟೆಯ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಅದೊಂದು ರಸ್ತೆಯ ಕಾಂಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾವು ವಿಶೇಷವಾಗಿ ಡಿ ವಿ ಸದಾನಂದಗೌಡರು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ವಿಶೇಷ ಶಾಸಕರ ಶಿಫಾರಸು ವಿಶೇಷ ಅನುದಾನ ತಂದು ಆ ರಸ್ತೆಯಿಂದ ಡೆವಲಪ್ ಮಾಡಿ ನೀರು ಹರಿಯುವಂಥ ತೋಡಿಗೆ ನಾವು ಪೈಪ್ ಹಾಕಿ ಇದು ಮಾಡಿದೆ. ಆಗಲೇ ಒಬ್ಬರು ಹೈಕೋರ್ಟಿಗೆ ಹೋದರು, ಕೇಸ್ ಹೋದರು, ನನ್ನ ವರ್ಗ ಜಾಗದಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂಥದ್ದು. ಆಗಿನಿಂದಲೇ ಬಹುಶಃ ಏನಾಗಿದೆ ಅಂತ ಕೇಳಿದರೆ, ಸಾರ್ವಜನಿಕರು ಏನಾಗಿದೆ ಅಂತ ಕೇಳಿದರೆ, ನನ್ನ ವರ್ಗ ಜಾಗ ಬಂದಾಗ ನನಗದು ನನ್ನ ಸ್ವಂತ ಪಟ್ಟ ಸ್ಥಳ ಅನ್ನುವಂಥ ಒಂದು ಮನೋಭಾವ, ನಾನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥದ್ದು. ಈಗಾಗಲೇ ಸುಮಾರು 3/4 ಹತ್ತಿರ 1 ಕಿಲೋಮೀಟರ್ ಪಟ್ಟ ಜಾಗದಲ್ಲಿ ಹೋಗ್ತಾ ಇದೆ. ಮೊನ್ನೆಯ ಇಶ್ಯೂ ಆ ಪಡಿಕ್ಲಾಯ ರಾಮಣ್ಣ ಪೂಜಾರಿ ಅನ್ನುವಂಥ ಸ್ಥಳ, ಅವರನ್ನು ಕರ್ಕೊಂಡು ಹೋಗಿರ್ತಕ್ಕಂಥ ದೂರ ಮೀಡಿಯಾದಲ್ಲಿ ಭಾಳಷ್ಟು ಹೈಲೈಟ್ ಆಗಿರ್ತಕ್ಕಂಥದ್ದು 3 ಕಿಲೋಮೀಟರ್ ದೂರ ಅವ್ರನ್ನ ಹೊತ್ಕೊಂಡು ಹೋಗಿದ್ದಾರೆ. 3 ಕಿಲೋಮೀಟರ್ ದೂರ ಹೊತ್ಕೊಂಡು ಹೋಗುವಂತಹ ರಸ್ತೆಯ ವ್ಯವಸ್ಥೆಗಳು ನಮ್ಮ ಬಳಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿಲ್ಲ. ಹಬ್ಬ ಅಂತ ಹೇಳಿದರೆ 100-200 ಮೀಟರ್ ವ್ಯಾಪ್ತಿಗೆ ಎಲ್ಲಿಂದ ಎಲ್ಲಿಗೂ ರಸ್ತೆ ಹತ್ತಿರಕ್ಕೆ ಬರ್ತದೆ. ಮಳೆಗಾಲ ಆದ ಕಾರಣ ವಿಶೇಷವಾಗಿ ಇಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಒಸರಾಗುವಂಥದ್ದು, ಕೆಸರಾಗುವಂಥದ್ದು, ಅಂಥ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾರ್ಡ್ ವೆಹಿಕಲ್, ಉದಾಹರಣೆಗೆ ಜೀಪ್ಗಳೆಲ್ಲ ಆ ಮನೆಗೆ ಹೋಗೋದಿಲ್ಲ ಅಂತಲ್ಲ. ಅಲ್ಲಿ ರಾಮಣ್ಣ ಪೂಜಾರನ್ನು ಕರ್ಕೊಂಡು ಹೋಗುವಂಥ ಜಾಗ ಏನಿದೆ ಅದೊಂದು 300 ಮೀಟ್ರ್ ದೂರಕ್ಕೆ, ಅಲ್ಲಿ 300 ಅಥವಾ 400 ಮೀಟ್ರ್ ದೂರಕ್ಕೆ ಏನಿದೆ ಆಂಬುಲೆನ್ಸ್ ಬರಲಿಕ್ಕೆ ಕಷ್ಟ ಆ ಜಾಗಕ್ಕೆ. ಹಾಗಾಗಿ ಅಲ್ಲಿಗೆ ಅದನ್ನು ಅವರು ಚೇರಲ್ಲಿ ಕಟ್ಟಿ ತೊಗೊಂಡೋದು ಹೌದು. ಆದರೆ ಇನ್ನೂ ಒಂದು ಸಮಸ್ಯೆ ಏನು ಅಂತ ಕೇಳಿದ್ರೆ, ಅಲ್ಲಿ 2 ರಸ್ತೆಗಳು ಅಲ್ಲಿ ಆ ಜಾಗಕ್ಕೆ ಬರ್ತಾ ಇದೆ. ಒಂದು ಕಾಲು ದಾರಿ ಕೂಡ ಅದು ಏನಾಗಿದೆ ಅಂತ ಕೇಳಿದರೆ, ಇಲ್ಲಿ ಅದು ಪಕ್ಕದ ಪಟ್ಟ ಜಾಗದಲ್ಲಿ ಬರ್ತಾ ಇದೆ. ಇನ್ನೊಂದು ಕಡೆ ದೇವಸ್ಥಾನದ ಪಕ್ಕದಲ್ಲಿ ಬರ್ತಾ ಇದೆ, ದೇವಸ್ಥಾನ ತ್ರಿಶೂಲಿನ ದುರ್ಗಾಪರಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿ, ತ್ರಿಶೂಲಿನ ದುರ್ಗಾಪರಮೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಕೂಡ ಪಟ್ಟ ಜಾಗಕ್ಕೆ ಕನೆಕ್ಟಿಂಗ್ ಇರುವಂಥ ರಸ್ತೆ. ಈಗಾಗಲೇ ಬಹಳಷ್ಟು ದೊಡ್ಡ ವೆಹಿಕಲ್ಗಳು ಬಂದು ಆ ದೇವಸ್ಥಾನದ ಗೋಪುರಗಳಿಗೆಲ್ಲ ತಾಗಿದೆ ಅನ್ನುವಂಥ ಒಂದು ಅರ್ಚಕರಿಂದ ಮತ್ತು ಆಡಳಿತ ಮಂಡಳಿಯಿಂದ ಭಾಳಷ್ಟು ದೂರುಗಳಿವೆ. ಅಲ್ಲಿ ಆ ಸ್ಥಳದಲ್ಲಿ ರಸ್ತೆಗಳಾಗಬಾರ್ದು. ಅದು ಕೂಡ ಪ್ರಾಚ್ಯ ವಸ್ತು ಇಲಾಖೆಗೆ ಕೂಡ ಆ ರಸ್ತೆಯ ವ್ಯಾಪ್ತಿ ಬರುವುದರಿಂದ ಅವರ ಅನುಮತಿ ಇಲ್ಲದೆ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಅದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಒಂದಷ್ಟು ಅಲ್ಲಿಯ ಒಂದು 10-20 ಮನೆಗಳಿಗೆ ಸಂಪರ್ಕ ರಸ್ತೆಯನ್ನು ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಖಾಸಗಿ ಜಾಗದ ಮಾತುಕತೆಯ ಮೂಲಕ ಮಾಡಲಿಕ್ಕೆ ಪ್ರಯತ್ನಗಳು ಆಗ್ತಾಯಿದೆ. ಸೊ ಅದರಿಂದ ಅದು ಚಿಕ್ಕ ಇಶ್ಯೂ ಅಥವಾ ಚಿಕ್ಕ ವಿವಾದ ಅಂತ ಅಂದ್ಕೊಳ್ಬೋದು. ಅದನ್ನು ಮಾತ್ರ ದೊಡ್ಡದಾಗಿ ಬಿಂಬಿಸುವಂಥ ಪ್ರಯತ್ನ ಆಯಿತು. ಅದು ಯಾಕೆ ಅಂತ ಕೇಳಿದರೆ, ಬಹುಶಃ ಸಂಸದರ ಆದರ್ಶ ಗ್ರಾಮ ಅದು ಏನು ಅಭಿವೃದ್ಧಿ ಆಗಲಿಲ್ಲ ಅನ್ನುವಂಥ ಉದಾಹರಣೆಗೆ ಆ ಒಂದು ಕಾರಣಕ್ಕೆ ದೊಡ್ಡ ಇಶ್ಯೂ ಆಗಿ ಮಾಡಲಾಗಿದೆ. ಜೇನು ಪೆಟ್ಟಿಗೆಯನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆ ಒಂದು ಕೃಷಿ ಚಟುವಟಿಕೆಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಸಶಕ್ತರಾಗಬೇಕು ಅಂತ ಹೇಳಿ ಆ ಯೋಚನೆಯನ್ನು ಇಟ್ಟುಕೊಂಡು ಇಲ್ಲಿ ಅಭಿವೃದ್ಧಿಗೊಳಿಸ್ತಕ್ಕಂಥ ಕೆಲಸಗಳು ಆಗಿದೆ. ಜೊತೆಗೆ ನಮ್ಮ ಭಾಗದ ಕಳೆತಕ್ಕಂಥ 1,07,00,000ದಲ್ಲಿ 16 ಪರಿವರ್ತನಾ ಘಟಕಗಳು ಅಂದರೆ ಟಿ ಸಿಯನ್ನು ಒದಗಿಸಿಕೊಂಡು ಡೆವಲಪ್ಮೆಂಟ್ ಮಾಡತಕ್ಕಂಥ ಕೆಲಸಗಳಾಗಿದ್ದಾವೆ.
ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಮನಗೊಂಡು ಅದಕ್ಕೆ ಕೂಡ ಎಲ್ಲೆಲ್ಲೂ ಕುಡಿಯುವ ನೀರಿನ ವ್ಯವಸ್ಥೆಗಳು ಸರಿ ಇಲ್ವೋ ಅದನ್ನು ಎಲ್ಲವನ್ನು ಸರಿಪಡಿಸಿದ್ರೆ ಸುಮಾರು ಪಾದ ಎಂಬಲ್ಲಿ ಒಂದು 3 ಲಕ್ಷ ಉಪಯೋಗಗೊಂಡು ನೀರಿನ ಟ್ಯಾಂಕಿಯನ್ನು ಒದಗಿಸಿಕೊಡತಕ್ಕಂಥ ಕೆಲಸವನ್ನು ಮಾಡಿದರು. ಆಮೇಲೆ ಎಲ್ಲೆಲ್ಲಿ ಪೈಪ್ಲೈನ್ ಸರಿಗಳಿಲ್ವೋ ಅದನ್ನೆಲ್ಲವನ್ನು ಪಂಚಾಯತ್ ಮುಖ ಸೂಚನೆ ಕೊಟ್ಟು ಎಲ್ಲವನ್ನು ಸರಿಪಡಿಸ್ತಕ್ಕಂಥ ಕೆಲಸಗಳು ಆಗಿದೆ. ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಾಗಿ ಒಂದು ರಸ್ತೆಗೆ ಸಂಬಂಧಪಟ್ಟಾಗಿ ನಾನು ಹೇಳೋದಂತಾದರೆ ರಸ್ತೆಗೆ ಅಭಿವೃದ್ಧಿ ಪಡಿಸಲಿಕ್ಕೆ ಇದರಲ್ಲಿ ಆದರ್ಶ ಗ್ರಾಮದ ಕಲ್ಪನೆಯಲ್ಲಿ ಇಲ್ಲದನ್ನು ಕೂಡ ಸಂಸದರು ಬಹಳಷ್ಟು ಇಚ್ಛೆ ಪಟ್ಟು ಅವರ ಓನ್ ಫಂಡಿಂದ ಸುಮಾರು 1,10,00,000 ಕೊಟ್ಟು ಒಂದು ರಸ್ತೆಗೆ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ. ಹಾಗೆಯೇ ನಮ್ಮ ಶಾಸಕರನ್ನು ವಿನಂತಿಯನ್ನು ಮಾಡಿಕೊಂಡು ಗ್ರಾಮ ವಿಕಾಸದಲ್ಲಿ ಸುಮಾರು 37 ಲಕ್ಷವನ್ನು ಈ ಭಾಗಕ್ಕೆ ಕೊಟ್ಟು ಅಲ್ಲಲ್ಲಿ ಕಾಂಕ್ರೀಟೀಕರಣ ಮಾಡತಕ್ಕಂಥ ಕೆಲಸವನ್ನು ಕೂಡ ರಸ್ತೆಗೆ ಸಂಬಂಧಪಟ್ಟಾಗೆ ಮಾಡಿದ್ದಾರೆ. ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ನಮ್ಮ ಪಂಚಾಯಿತಿಗೆ ಸುಮಾರು 87 ಲಕ್ಷವನ್ನು ಕೊಟ್ಟು MCF ಇವರಲ್ಲಿ ಮಂಗಳೂರು ಬಂದರು ಸಂಸ್ಥೆಯಲ್ಲಿ ಕೇಳಿಕೊಂಡು ಸುಮಾರು 87 ಲಕ್ಷ ವೆಚ್ಚದಲ್ಲಿ ಇವು ಸೇವಾ ಕೇಂದ್ರವನ್ನು ಕೂಡ ಪಂಚಾಯತ್ನ ಸೇವಾ ಕೇಂದ್ರವನ್ನು ಕೂಡ ಮಾಡಿದ್ದಾರೆ. ಇವತ್ತು ನೀವು ನೋಡಿದ್ರಿ ಬಳಪದ ಒಂದು ಸುತ್ತು ನಾವು ನಿಮಗೆ ಹೋಗಿ ಅಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳು ಮತ್ತು ಅದಕ್ಕೆ ಜನರು ಕೊಡುತ್ತಿರುವಂಥ ಪ್ರತಿಕ್ರಿಯೆಗಳು ಮತ್ತು ಆಗಿರುವಂಥ ಒಂದು ವಿವಾದ ಯಾವ ರೀತಿಯಲ್ಲಿ ರಾಜಕೀಯ ತಿರುವನ್ನು ಪಡೆದುಕೊಂಡಿತ್ತು ಅದನ್ನೆಲ್ಲವೂ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆದರ್ಶ ಗ್ರಾಮ ಯೋಜನೆ ಹೀಗೆ ಯಶಸ್ವಿಯಾಗಿ ಅಭಿವೃದ್ಧಿಯಾಗಲಿ ಅನುಷ್ಠಾನಕ್ಕೆ ಬರಲಿ ಎನ್ನುವುದು ನಮ್ಮ ಹಾರೈಕೆ.